ಭಾರತೀಯರನ್ನು ಕೆಲಸಕ್ಕೆ ಪಡೆಯುವಾಗ ಗೋಲ್ಡ್ ಕಾರ್ಡ್ ನೇಮಕಾತಿ ಮಾಡಿಕೊಳ್ಳುವಂತೆ ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುಎಸ್ಎ ಉದ್ಯಮಿಗಳಿಗೆ ಸಲಹೆ ನೀಡಿದ್ದಾರೆ. $50 ಲಕ್ಷ ಪಾವತಿಸಿ ಗೋಲ್ಡ್ ಕಾರ್ಡ್ ಪಡೆಯಬಹುದು. ಆ ಕಾರ್ಡ್ ಮೂಲಕ ನೇರವಾಗಿ ಯುಎಸ್ಎ ಪೌರತ್ವವನ್ನು ಪಡೆಯಬಹುದು. ಭಾರತೀಯ ವಿದ್ಯಾರ್ಥಿಗಳು ಯುಎಸ್ಎಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದ ಮೇಲೆ ಇಲ್ಲೇ ಕೆಲಸ ಹುಡುಕುತ್ತಾರೆ. ಅವರಿಗೆ ಗೋಲ್ಡ್ ಕಾರ್ಡ್ ಕೆಲಸ ಮತ್ತು ಪೌರತ್ವ ಎರಡನ್ನೂ ಗಟ್ಟಿಗೊಳಿಸುತ್ತದೆ. ಎಲ್ಲ ಅಮೆರಿಕದ ಉದ್ಯಮಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. ನಮ್ಮ ವಾರ್ಟನ್, ಹಾರ್ವರ್ಡ್, ಯೇಲ್ ಮೊದಲಾದ ವಿಶ್ವವಿದ್ಯಾನಿಲಯಗಳಿಗೆ ಭಾರತ, ಚೀನಾ, ಜಪಾನಿನ ಸಾಕಷ್ಟು ವಿದ್ಯಾರ್ಥಿಗಳು ಬರುತ್ತಾರೆ. ಅವರು ಕೆಲಸ ಮತ್ತು ಪೌರತ್ವವನ್ನು ಕ್ರಮವಾಗಿ ಪಡೆಯಲು ಗೋಲ್ಡ್ ಕಾರ್ಡ್ ಸಹಾಯಕ. ನೀವೇ ಕೆಲಸದೊಂದಿಗೆ ಅದನ್ನು ಸಮೀಕರಿಸಿದರೆ ಎಲ್ಲವೂ ಸುಲಭ ಎಂದು ಟ್ರಂಪ್ ಹೇಳಿದ್ದಾರೆ. ಕೊನೆಯದಾಗಿ ಅವರು ನೀವೆಲ್ಲ ಇದನ್ನು ಮೆಚ್ಚಿದಿರಿ ತಾನೆ ಎಂದು ನಕ್ಕರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.